ರಾಜ್ಯ ಸರ್ಕಾರ ಬಂಟರ ನಿಗಮ ಸ್ಥಾಪಿಸುವ ಭರವಸೆಯನ್ನ ಈಡೇರಿಸದೆ ಸಮುದಾಯಕ್ಕೆ ಮೋಸ ಬಗೆದಿದೆ. ಕನಿಷ್ಠ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಾದರೂ ಬಂಟರ ನಿಗಮ ಮತ್ತು ಬಂಟರ ಮೀಸಲಾತಿಗೆ ಸಂಬಂಧಿಸಿದ ವಿಷಯ ಪ್ರಸ್ತಾಪಿಸದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದೆಂದು ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟರ ಪ್ರತಿನಿಧಿಗಳಾಗಿ 5 ಶಾಸಕರು ಇದ್ದಾರೆ. ಸಂಸದ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ಆಗಿರುವ ನಳಿನ್ ಕುಮಾರ್ ಕಟೀಲ್ ಕೂಡ ಬಂಟ ಸಮುದಾಯದವರು. ಇವರೆಲ್ಲರೂ ಬಂಟರ ಹೆಸರಿನಲ್ಲಿ ಓಟು ಮತ್ತು ಇತರ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯದಲ್ಲಿ ಸಂಪೂರ್ಣ ಉದಾಸೀನವನ್ನ ಮಾಡುತ್ತಿದ್ದಾರೆ ಎಂದರು. ನಿಗಮ ಸ್ಥಾಪನೆ ಮತ್ತು ಬಂಟರನ್ನ 3B ಯಿಂದ 2A ವರ್ಗಾಯಿಸುವಂತೆ ನಳಿನ್ ಕುಮಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಿದ್ದೆವು. ಬಜೆಟ್ನಲ್ಲಿ ಈ ವಿಷಯ ಪ್ರಸ್ತಾಪ ಆಗಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ. ನಾವು ಬೀದಿಗೆ ಇಳಿದು ಹೋರಾಟ ಮಾಡುವುದಿಲ್ಲ, ಮೋಸ ಮಾಡಿದವರನ್ನ ಚುನಾವಣೆಯಲ್ಲಿ ಸೋಲಿಸುವೆವು ಎಂದರು. ಬಂಟರ ನಿಗಮ ಸ್ಥಾಪನೆ ಮಾಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. ಬಿಜೆಪಿ ಇತರ ಸಮುದಾಯದವರಿಗೆ ನಿಗಮ ಸ್ಥಾಪನೆ ಮಾಡಲು ಒಪ್ಪಿಕೊಂಡಿರುವುದು ಸಂತೋಷದ ವಿಚಾರ. ಆದರೆ ಬಂಟರ ವಿಷಯದಲ್ಲಿ ತಾರತಮ್ಯ ಮಾಡಿದ್ದು ಸರಿಯಲ್ಲ. ಸರ್ಕಾರದ ಈ ನಿಲುವಿಗೆ ಸಮಾಜದ ಜನಪ್ರತಿನಿಧಿಗಳ ಉದಾಸೀನವು ಕಾರಣ ಎಂದು ದೂರಿದರು. ಒಕ್ಕೂಟದ ಕಾರ್ಯದರ್ಶಿ ಇಂದ್ರಾಳಿ ಜಯಕರ್ ಶೆಟ್ಟಿ, ಉಪಾಧ್ಯಕ್ಷ ಕರ್ಣಿರೆ ವಿಶ್ವನಾಥ್ ಶೆಟ್ಟಿ, ಕೋಶಾಧಿಕಾರಿ ಉಲ್ತೂರು ಮೋಹನ್ ದಾಸ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪ್ರವೀಣ್ ಭೋಜೆ ಶೆಟ್ಟಿ, ಪಡುಬಿದ್ರಿ ಘಟಕದ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ, ಪುಣೆ ಘಟಕದ ಅಧ್ಯಕ್ಷ ಸಂತೋಷ್ ಮೊದಲಾದವರಿದ್ದರು. ಈಗ ಎಲ್ಲ ಕಡೆಯಿಂದ ಒಂದು ನಮ್ಮ ಸಮಾಜದವರ ಕಂಪ್ಲೇಂಟ್ ಬರ್ತಾ ಇದೆ. ಯಾಕೆಂದ್ರೆ ಎಲ್ಲ ಸಮಾಜದವರಿಗೂ ನಿಗಮ ಸಿಕ್ಕಿದೆ, ಎಲ್ಲ ಸಮಾಜದವರಿಗೆ ಸರ್ಕಾರ ಸಹಾಯ ಮಾಡ್ತಾ ಇದೆ. ಆದರೆ ಬಂಟರಿಗೆ ಯಾವುದೇ ರೀತಿಯಲ್ಲಿ ಸರ್ಕಾರದ ಸಹಕಾರ ಸಿಗ್ತಾ ಇಲ್ಲ. ಇದರ ಅರ್ಥ ಯಾಕೆ ಈಗ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಇಷ್ಟರವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೊಮ್ಮಾಯಿ ಅವರಿಗೆ 2-3 ಸಲ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ. ನಮಗೆ ಪಾಸಿಟಿವ್ ಆಗಿ ಅವರು ಹೇಳಿದ್ದಾರೆ, ಬಂಟರಿಗೆ ನಿಗಮ ಮಾಡುವ. ನಮ್ಮದು ಕೇಳಿಕೆ ಅಂದರೆ 3B ಯಿಂದ 2A ನಮ್ಮ ಎಲ್ಲ ಸೌಕರ್ಯ ಸಿಗಬೇಕು. ಇದಕ್ಕೆ ನಾವು ಹೋರಾಟ ಇಷ್ಟವರೆಗೆ ಮಾಡಲಿಲ್ಲ. ನಮ್ಮದು ಶಾಂತ ರೀತಿಯ ಸಂಸ್ಕಾರಯುತವಾಗಿ ನಾವು ಬೇಡಿಕೆ ಸಲ್ಲಿಸಿದ್ದೇವೆ. ಇದರ ಅರ್ಥ ನಮಗೆ ಬಂಟರಿಗೆ ಏನು ಶಕ್ತಿ ಇಲ್ಲ ಅಂತ ಅಲ್ಲ, ನಮಗೆ ಶಕ್ತಿ ಇದೆ. ನಾವು ಶಕ್ತಿಯನ್ನು ಇಷ್ಟವರೆಗೆ ತೋರಿಸಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಬಂಟ ಸಮಾಜದವರೇ. ನಮ್ಮ MLA ಅವರು 5 ಜನ MLA ಇದ್ದಾರೆ. ಅವ್ರು ಮಾಡಬೇಕಾಗಿತ್ತು. ನಾವು ಕೂಗ್ಬೇಕಂತ ಇಲ್ಲ, ನಾವು ಕೇಳ್ಬೇಕಂತಿಲ್ಲ. ನಾವು ಈ ಊರಿನಲ್ಲಿ ಯಾವುದೇ ಕೆಲಸ ಬೇಕಾದ್ರೆ ಬಂಟರು ಬೇಕು. ನಮ್ದು ಬ್ರಹ್ಮ ಕೆಲಸ ಆಗಲಿ, ದೇವರ ಕೆಲಸ ಆಗಲಿ, ದೇವಸ್ಥಾನ ಆಗಲಿ, ನಾವೆಲ್ಲ ಕಡೆ ಇದ್ದೇವೆ. ಈಗ ನಮಗೂ ಕೂಡ ಸಮಾಜದ ಅವರಿಗೆ ಉತ್ತರ ಕೊಡ್ಬೇಕಂತೆ. ಅವರು ಕೇಳುವ ಪ್ರಶ್ನೆಗೆ ನಮ್ಮ ನಾಯಕರು ಎಲ್ಲಿದ್ದಾರೆ, ನಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ, ಬಂಟರಿಗೆ ನಿಗಮ ಬೇಡವಾ, ಅವರು ಯಾಕೆ ಕೇಳುತ್ತಿಲ್ಲ, ಇಂಥ ಎಲ್ಲ ಪ್ರಶ್ನೆ ಬರ್ತಿದೆ. ಅದಕ್ಕೋಸ್ಕರ ನಾವು ಮನವಿ ಸಲ್ಲಿಸಿದ್ದೇವೆ. ಸರ್ಕಾರ ಇದಕ್ಕೆ ಸ್ಪಂದನೆ ನೀಡಬೇಕು. ಸ್ಪಂದನೆ ನೀಡದೇ ಇದ್ರೆ ನೀವೇನು ಮಾಡ್ತೀರ ಅಂತ ಕೇಳುವವರಿದ್ದಾರೆ. ನಾವು ರಸ್ತೆಗೆ ಇಳಿದು ಕೂಗಾಡುವವರಲ್ಲ, ರಸ್ತೆಗಳು ಇಳಿದು ಹೋರಾಡುವವರು ಅಲ್ಲ. ನಮಗೆ ಸ್ಪಂದನೆ ಕೊಡದೇ ಇದ್ದಾರೆ ಈ ಸಲ ನಾವು ಕೂಡ ಚುನಾವಣೆ ಬರ್ತಾ ಇದೆ, ನಾವು ಕೂಡ ಚುನಾವಣೆಯಲ್ಲೇ ಅದಕ್ಕೆ ಉತ್ತರ ಕೊಡ್ತೇವೆ. ನಮಗೆ ಖಂಡಿತ ನಿಗಮ ಬೇಕು. 2A ಫೆಸಿಲಿಟಿ ನಮ್ಮ ಬಂಟರು ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಜನರು ಇದ್ದಾರೆ. ಅದು 25%. 75% ಜನರಿಗೆ ಮೆಡಿಕಲ್ ಇಲ್ಲ, ಎಜುಕೇಶನ್ ಮಕ್ಕಳಿಗೆ 100% ತೆಗೆದು ಎಜುಕೇಶನ್ಗೆ ಪ್ರಾಬ್ಲಮ್. ಎಲ್ಲ ರೀತಿಯಲ್ಲಿ ನೋಡಿದ್ರು ತುಂಬಾ ಕಷ್ಟದವರು ರೂರಲ್ ಏರಿಯಾದಲ್ಲಿದ್ದಾರೆ. ಹಾಗಾದ್ರೆ 2A ಒಂದು ನಮಗೆ ಮೀಸಲಾತಿ ಬಂದರೆ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ಒಳ್ಳೆ ಅದು ನೌಕರಿ ಇದಕ್ಕೆ ಎಲ್ಲದಕ್ಕೂ ನಮ್ಗೆ ಆ ಫೆಸಿಲಿಟಿ ಸಿಕ್ಕಿದ್ರೆ ನಮ್ಮವರಿಗೆ ತುಂಬಾ ಒಳ್ಳೆಯದಾಗ್ತದೆ. ಸರ್ಕಾರದಲ್ಲಿ ನಮ್ಮ ಮನವಿ, ನಮಗೆ 3B ಯಿಂದ 2A ಫೆಸಿಲಿಟಿ ಸಿಗಬೇಕು.
ಅಂತೆ ನಮಗೂ ಬಂಟರಿಗೆ ಒಂದು ನಿಗಮ ಸ್ಥಾಪನೆ ಆಗಬೇಕು. ಈಗ ಕಾಂಗ್ರೆಸ್ನವರ ಪ್ರಣಾಳಿಕೆಯಲ್ಲಿ ಇಲ್ಲವರಿಗೆ, ಬಂಟರಿಗೆ, ಮಗುವಿನರಿಗೆ, ಭಟ್ರಿಗೂ ಕೂಡ ಮೀಸಲ ಇದು ನಿಗಮ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಇರುವ ಸರ್ಕಾರದವರು ಘೋಷಣೆ ಮಾಡುವಂಥದ್ದು ಮಾಡಿ ಇಲೆಕ್ಷನ್ ಮೊದಲೇ ನಮಗೆ ಅದರ ಭರವಸೆಯನ್ನು ನಮಗೆ ಕೊಟ್ಟು ಅದು ಅಧಿಕೃತವಾಗಿ ಅದು ಜಾರಿಗೆ ಬರುವ ಹಾಗೆ ಆಗಬೇಕು.